2-3 ಉನ್ನಂಗದ ಮುನ್ನಡೆಯಲ್ಲಿ ಮಧ್ವ ಆನ್ ಆಗಿರುವ ಸಮಯ One, two, three, four points. ಸೂಪರ್ ಡೂಪರ್ ದಾಳಿ 4 ಅಂಕಗಳು. Five points. What a line. Wow, super Ashwin. 12-8 ಚಾರ್ಮಾಡಿಯ ಅಶ್ವಿನ್ ಅದ್ಭುತವಾದ ದಾಳಿ. 5 ಅಂಕಗಳು ಒಂದೇ ದಾಳಿಯಲ್ಲಿ. ಇದು ಯಶಾಮ ಕ್ಷಣಾರ್ಧದಲ್ಲಿ ಟ್ಯಾಕಲ್. ಗಣೇಶನ ಬಂಧನ ಕಾರ್ನರ್ನಲ್ಲಿ 15-8 ಬಿ ಅಂಕಣದಲ್ಲಿ ಧನುಷ್ನ ಬಂಧಿಸುವ ಪ್ರಯತ್ನ. ಮುನ್ನಡೆಯಲ್ಲಿ ಮಾಟ ಕಚೇಕರ್. ಪ್ರಮುಖ ಇಬ್ಬರು ದಾಳಿಗಾರರು ಹೊರಾಂಗಣದಲ್ಲಿ. ಕಿರಣ್ ದಾಳಿಯಲ್ಲಿ ಕಾರ್ನರ್ ವಿಭಾಗಗಳಲ್ಲಿ 6 ಆಟಗಾರರು. ವಾರದೆ 5 ನಿಮಿಷದ ಆಟ ಮಾತ್ರ ಬಾಕಿ. ಅಂಕಣ ಎಯಲ್ಲಿ ಪಂದ್ಯಾಟ ಸಾಗುತ್ತಾ 16-8 ಮುನ್ನಡೆಯಲ್ಲಿ ಮಾಟ ಕಚೇಕರ್. ಸ್ಪಷ್ಟತೆಯ ಪಾದಚಲನೆಗಳ ಮೂಲಕವಾಗಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸದಲ್ಲಿರುವ ಆಟಗಾರರನ್ನು ಕಾಣಬಹುದಾಗಿದೆ. ಪ್ರತಿ ಅಂಕವನ್ನ ಗಳಿಸಿಕೊಳ್ಳುವ ಮೂಲಕ ವಿಶ್ವಾಸದ ಆಟದ ವೈಖರಿ ಒಳಾಂಗಣದಲ್ಲಿದೆ. ರೇಟಿಂಗ್ ಫ್ರಮ್ ಔಟ್ ಸೈಡ್ ಎನ್ನುವ ತೀರ್ಪು ಬರುತ್ತದೆ. 16-9 ಕಿರಣ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಡಿಫೆಂಡರ್ಗಳ ಮಧ್ಯೆ ಕಿರಣ್. ಇದು ಗೋಪಾಲಕೃಷ್ಣ ತೆಕ್ಕಾರು ತಂಡದ ದಾಳಿಗಾರ. ಓಹೋ, ಬಲಿಷ್ಠತೆಯ ಕೊನೆಯ 4 ನಿಮಿಷದ ಆಟ ಬಾಕಿ. ಅಂಕಣ ಎಯಲ್ಲಿ 16-9 ಮುನ್ನಡೆಯಲ್ಲಿ ವಿಷ್ಣುಮೂರ್ತಿ ಗೆಳೆಯರ ಬಲಗ ಮಾಡ ಕಜೇಕರು. ವಿರಾಮದ ಕೋರಿಕೆ ವೇಣೂರು ಕಡೆಯಿಂದ. ಕಿಕ್ ಮಾಡುವ ಪ್ರಯತ್ನ. ಸುಲಭದ ಬೇಟ ಕಿಶನ್ಗೆ ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ. ಮಾಡ ಕಚೇಕರ್. ಕುಲ್ಲಿ ಚಾರಿಗೆ ತುಂಬ ಸ್ಪಷ್ಟತೆಯ ಜವಾಬ್ದಾರಿಗಳ ಜೊತೆಗೆ ಪಂದ್ಯದ ಅವಧಿಯಲ್ಲಿ ಬೋನಸ್ +2. ಇದು ಧನುಷ್ನ ದಾಳಿ ಕಂಕಣದಲ್ಲಿ 11-16 ಲಾಸ್ಟ್ 3 minutes ಫಾರ್ ದ ಫುಲ್ ಟೈಮ್. 11-16 ಮುನ್ನಡೆಯಲ್ಲಿ ಮಾಡ ಕಚೇಕರ್. ಅಶ್ವಿನ್ ಅದ್ಭುತವಾದ ದಾಳಿ. ದ್ವಿತೀಯ ಸೆಮಿಫೈನಲ್ನ ಸ್ಪರ್ಧೆಯಲ್ಲಿ ನಡೀತಾ ಇದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯನ್ನು ಮಾಡಬಲ್ಲ ಆಟಗಾರ. ಕಳೆದ ದಾಳಿಯಲ್ಲಿ 5 ಅಂಕಗಳು ಲಭಿಸಿತ್ತು ಅಶ್ವಿನ್ಗೆ. ಸ್ಪಷ್ಟತೆಯ ಪಾದಚಲನೆ. ಮತ್ತೆ ದಾಳಿಯಲ್ಲಿ ಪ್ರದೀಪ. 12-16 ಮುನ್ನಡೆಯಲ್ಲಿ ಮಾಡ ಕಚೇಕರ್. ಪರಿಣಾಮಕಾರಿ ಆಟದ ಮೂಲಕವಾಗಿ
ಪಂದ್ಯವನ್ನು ತಮ್ಮ ತೆಗೆಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನಗಳಾಗ್ತಾ ಇದೆ. ತಪ್ಪುಗಳು ಪುನರಾವರ್ತನೆ, ಅಂಕದ ಗಳಿಕೆ. ವಿರಾಮದ ಕೋರಿಕೆ ಮಾಡ ಸಮಯದ ಪರಿಕಲ್ಪನೆಯಲ್ಲಿ ಬಿ ಅಂಕಣದಲ್ಲಿ ಪಂದ್ಯ 13-16 ಮುನ್ನಡೆಯಲ್ಲಿ ಮಾಡ ಕಜೇಕಾರು. ಸ್ಪಷ್ಟ ಚಿತ್ರಣದ ಮೂಲಕವಾಗಿ ಪಂದ್ಯವನ್ನು ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ. ಅಂಕನಯಲ್ಲಿ ಅಂಕಪಟ್ಟಿಯಲ್ಲಿ 16-13 ಮುನ್ನಡೆಯಲ್ಲಿ ವಿಷ್ಣುಮೂರ್ತಿ ಗೆಳೆಯರ ಬಳಗ ಮಾಡ ಕಜೇಕಾರು. ಹದಿನೇಳು 16 ಒಂದಂಕದ ಮುನ್ನಡೆಯಲ್ಲಿ ಶಿವಾಜಿ ವೇಣೂರು. ಟೈಮ್ ಔಟ್ ಓವರ್ ಶಿವಾಜಿ ವೇಣೂರು. 16-17 ಒಂದಂಕದ ಮುನ್ನಡೆ ಶಿವಾಜಿ ವೇಣೂರು. ಆಡೈನಲ್ಲಿ ಕಿರಣ್ ಬಂಧಿಸುವ ಪ್ರಯತ್ನಗಳು ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿ ಸ್ಪಷ್ಟವಾದ ಚಲನೆ, ರೀಚಿಂಗ್ ಫ್ರಮ್ ದ ಔಟ್ಸೈಡ್ ಅನ್ನುವ ತೀರ್ಪು. ಹದಿನೆಂಟು 16 ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದ ಶಿವಾಜಿ ವೇಣೂರು. ಕೊನೆಯ 1 ನಿಮಿಷದ ಮಾತ್ರ ಬಾಕಿ. ಅಂಕನಯಲ್ಲಿ 18-16 2 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ವೇಣೂರು. ಸುಶೀಲ್ ದಾಳ್ಳಿ ಪ್ರಬಲ ಆಟಗಾರರ ಮಧ್ಯೆ ಜೂನಿಯರ್ ತಾರೆಗಳು. ಇಬ್ಬರು ಡಿಪೆಂಡರ್ಗಳ ಮಧ್ಯೆ ಸ್ಪರ್ಧೆ. ಇದು ಹಿಶಾಮ ದಾಳಿಯಲ್ಲಿ 16-19 ಒಂದಂಕದ ಜೋಡಣೆಯೊಂದಿಗೆ 17-19 2 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ವೇಣೂರು. ಬಿ ಅಂಕಣದಲ್ಲಿ ಆಡಾಯ್ ಬಿ ಅಂಕಣ ಅದ್ಭುತ ಆಟ, ರಂಜುವನ್ನ ವಂಚಿಸಿದ ದಾಳಿಗಾರ ಮ್ಯಾಚ್ ಓವರ್. ಶಿವಾಜಿ ವೇಣೂರು ಸತತ 5 ಬಾರಿ 5ನೇ ಫೈನಲ್ಗೆ ಲಗ್ಗೆ ಇಡ್ತಾ ಇದೆ. ಕೆಜಿ ವಿಭಾಗದಲ್ಲಿ ಆಡಿದ ಎಲ್ಲ ಸ್ಪರ್ಧೆಗಳಲ್ಲಿ ಕೂಡ ಫೈನಲ್ ಲಗ್ಗೆ ಇಟ್ಟ ತಂಡ ಶಿವಾಜಿ. ಈ ಅಂಕಣದಲ್ಲಿ ಕೂಡ ಫೈನಲ್ಗೆ ಲಗ್ಗೆ ನೀಡ್ತಾ ಇದೆ. ಸುಶೀಲ್ ದಾಳಿ ಸಮಯದ ಪರಿಕಲ್ಪನೆಗಳಲ್ಲಿರುವ ಪಂದ್ಯ. ರೈಟ್ ಕಾರ್ನರ್ನಲ್ಲಿ ಅಚ್ಚು, ಥರ್ಡ್ ರೈಟ್. ಇದೀಗ ಮುಕ್ತ ವಿಭಾಗದ ಪಂದ್ಯಾಟಕ್ಕಾಗಿ ಈ ಅಂಕಣದಲ್ಲಿ 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶಿವಾಜಿ ಬಳಗ ಮಧ್ವ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ. ಸರಾಗವಾಗಿ ಮುಂದುವರೆದಿರುವ ಅವಧಿಯಲ್ಲಿ ಪ್ರಬಲತೆಯ ಹೋರಾಟಗಳನ್ನು ಮುಂದುವರಿಸಿಕೊಳ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ರೀಚಿಂಗ್ ಫ್ರಮ್ ದ ಔಟ್ಸೈಡ್ ಎನ್ನುವ ತೀರ್ಪು.
ಶಾಂಡಲ್ ಮಿತ್ತು wakil dumban dan coba ಸಮಯದ ಪರಿಕಲ್ಪನೆಗಳಲ್ಲಿರುವ ಪಂದ್ಯ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸ ಕಿಕ್ ಮೂಲಕವಾಗಿ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಬಿ ಅಂಕಣದಲ್ಲಿ ಕೆಜಿ ವಿಭಾಗದ ಫೈನಲ್ ಸ್ಪರ್ಧೆಗೆ ತಂಡಗಳ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಸ್ಪರ್ಧೆ ಮುಗಿದ ತಕ್ಷಣ ಮುಂದಿನ ಫೈನಲ್ ಸ್ಪರ್ಧೆ ಈ ಅಂಕಣದಲ್ಲಿ ನಡೀತದೆ. ತಂಡಗಳ ಸಿದ್ಧತೆಯಲ್ಲಿರಬೇಕು. ಈ ಅಂಕಣದಲ್ಲಿ ಫೈನಲ್ ಸ್ಪರ್ಧೆಗಾಗಿ ಶಿವಾಜಿ ಬೇಲೂರು ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗೇರಕೋಡಿ ತಂಡಗಳು ಫೈನಲ್ ಕದನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬಿ ಅಂಕಣದ ಸ್ಪರ್ಧೆ ಮುಗಿದ ತಕ್ಷಣ ಫೈನಲ್ ಕದನ ಆರಂಭವಾಗುತ್ತದೆ. ಇಲ್ಲಿ 5 ನಿಮಿಷಗಳಿಗೂ ಅಧಿಕ ಕಾಲದ ಸಮಯದ ಇದೆ. ಹಾಗಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಮಯ. ಕೊನೆಗೂ ಅದ್ಭುತವಾದ ದಾಳಿ. 2+2 4 ಅಂಕಗಳ ಜೋಡಣೆಯ ಜೊತೆಗೆ ಸ್ಪಷ್ಟತೆಯಲ್ಲಿ ಮುಂದುವರೆದಿರುವ ಭಾಗದಲ್ಲಿ ಆಟಗಾರರು. ಇದು ದ್ವಿತೀಯ ಸೆಮಿಫೈನಲ್ ನಲ್ಲಿ ಶಿವಾಜಿ ಬಳ್ಳಗ ಮಧ್ವಾ ಪ್ರಮೇಯ. ಸ್ಪಷ್ಟ ಪಾದಚಲನೆಗಳ ಮೂಲಕವಾಗಿ ಸ್ಪರ್ಧೆಯಲ್ಲಿ ಅದ್ಭುತವಾದ ಅವಕಾಶಗಳನ್ನು ಮುಂದುವರೆಸಿರುವ ತಂಡಗಳು. 2-1 ಮುನ್ನಡೆಯಲ್ಲಿ ಶಿವಾಜಿ ಬಳಗ ಮಧ್ವ. ಸುಶೀಲ್ ದಾಳಿ ದ್ವಿತೀಯ ಅವಧಿಯ ಆಟದಲ್ಲಿ ಪಂದ್ಯಕ್ಕೆ ರೋಚಕತೆಯ ಸ್ಪರ್ಶವನ್ನು ಕೊಡುವ ನಿಲುವುಗಳಲ್ಲಿರುವ ಆಟಗಾರಿಕೆ. ಅದಾಗಲೇ ಕೆಜಿ ವಿಭಾಗದಲ್ಲಿ 30 ಕೆಜಿ ಅಡಕೆಯ ಬಹುಮಾನವನ್ನು ಖಾತ್ರಿಪಡಿಸಿಕೊಂಡಿರುವ ಶಿವಾಜಿ ಬೇಲೂರು ಬಿಕೆ ಬಾಯ್ಸ್ ಬಂಗೇರಕೋಡಿ. 50 ಕೆಜಿ ಯಾರಿಗೆ ಅನ್ನುವ ಪ್ರಶ್ನೆ ಮಾತ್ರ ಉಳಿದಿರುವಂತದ್ದು. ಬಿಕೆ ಬಾಯ್ಸ್ ಬಂಗೇರಕೋಡಿ ವರ್ಸಸ್ ಶಿವಾಜಿ ಬೇಲೂರು. ಕಿರಣ್ ಬಂಧಿಸುವ ಪ್ರಯತ್ನ ವ್ಯರ್ಥ. ಸತತ ಅಂಕಗಳನ್ನು ಗಳಿಸಿಕೊಳ್ಳುತ್ತಾ ಇದೆ ಗೋಪಾಲಕೃಷ್ಣ ತೆಕ್ಕಾರು. ಈಚ್ ಪಾಯಿಂಟ್. ಎರಡು 3 ಉನ್ನಂಗದ ಮುನ್ನಡೆಯಲ್ಲಿ ಮಧ್ವ. ಸ್ಪಷ್ಟ ತೀರ್ಪುಗಾರಿಕೆಗಳ ಮಧ್ಯೆ ಪಂದ್ಯಾವಳಿಯು ಕೂಡ ಅತ್ಯಂತ ವರ್ಣರಂಜಿತವಾಗಿ ಮುಂದುವರಿತಾ ಇದೆ. ಹಿತೇಶ್ ದಾಳಿಯಲ್ಲಿ ಪರಿಸ್ಥಿತಿಗಳ ಪೂರ್ಣಾವಲೋಕನ ಮಾಡಿರುವಂತಹ ಆಟಗಾರರು. ಅದ್ಭುತ ಆಟ ಹಿತೇಶ್ ಮೂಲಕ ಅಂಕದ ಗಳಿಕೆ. ಥರ್ಡ್ ರೈಟ್ 2 ಆಲ್
ಪರಿಪೂರ್ಣತೆಯ ಆಟದ ಮೂಲಕ ಅಂಕದ ಗಳಿಕೆಯನ್ನು ಮುಂದುವರೆಸಿಕೊಳ್ಳುತ್ತಿರುವ ಸ್ಪರ್ಧೆ. ಬಿಕೆ ಬಾಯ್ಸ್ ಬಂಗೇರಗೋಡಿ, ಶಿವಾಜಿ ಬೇಲೂರು ನೋಡಿ ಬಿ ಅಂಕಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಫೈನಲ್ ಸ್ಪರ್ಧೆಗಾಗಿ. ಬೇಟೆಯಾಡಿದ ಸೆವೆನ್ ಸ್ಟಾರ್ ಕಲ್ಪನೆ. ಓ, ಇಲ್ಲಿ ದೊಡ್ಡ ಬೇಟೆ, ಕಿರಣನ ಬೇಟೆಯಾಡಿದ ಸಣ್ಣ ಶರೀರದ ಅಡ್ಡ ಯುವಕರು. ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 4 ಅಂಕಪಟ್ಟಿ ಸಮ 26-7. 26-7ರಲ್ಲಿ ಗೋಪಾಲಕೃಷ್ಣ ತೆಕ್ಕಾರ ಮುನ್ನಡೆಯಲ್ಲಿ. ಮೂಲಕ ಅಂಕ ಗಳಿಸಿಕೊಳ್ಳುವ ಪ್ರಯತ್ನಗಳು ದಾಳಿಗಾರ ಪರಿಪೂರ್ಣತೆಯ ಪ್ರದರ್ಶನವನ್ನು ಮುಂದುವರಿಸಿಕೊಂಡಿರತಕ್ಕಂಥ ಆಟಗಾರರು. ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳುವಂತಹ ವಿಶ್ವಾಸಗಳಲ್ಲಿರುವ ಆಟಗಾರರ ಮಧ್ಯೆ ಯದುಷಾ ದಾಳಿಯಲ್ಲಿ ಈ ಅಂಕಣದಲ್ಲಿ ಇದು ಸೆಮಿಫೈನಲ್ ಕದನ. 2 ಅಂಕಣದಲ್ಲಿ ಸೆಮಿಫೈನಲ್ಗಳು ನಡೀತಾ ಇದೆ. ಉಳಿದಿರುವುದು ಕೇವಲ 2 ಸ್ಪರ್ಧೆಗಳು ಮಾತ್ರ ಪಂದ್ಯಾವಳಿಯಲ್ಲಿ. ಅದಾಗಲೇ ಸಮಯ 6:40 ಅಲ್ಲೂ ಟಿವಿ 27-7ರಲ್ಲಿ ಪಂದ್ಯ. 20 ಅಂಕಗಳ ಅಂತರದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಜಾಣ್ಮೆಯನ್ನು ಪ್ರದರ್ಶಿಸಿರುವ ಆಟಗಾರಗಳ ಮಧ್ಯೆ ಪ್ರಬಲತೆಯ ಪಂದ್ಯ. ಪರಿಪೂರ್ಣತೆಯ ಭರವಸೆಗಳ ಮೂಲಕ ಪಾಯಿಂಟ್. ಮಧ್ಯಂತರ ವಿರಾಮದ ಘೋಷಣೆ ಮಾಡಲಾಗಿದೆ ಈ ಅಂಕಣದಲ್ಲಿ. ಹರೀಶ್ ಪಾಯಿಂಟ್. 5-4 1 ಅಂಕದ ಮುನ್ನಡೆಯಲ್ಲಿ ಮಧ್ವ.